ತುಳುನಾಡಿನ ಒಂದು ವಿಶಿಷ್ಟವಾದ ಪ್ರದೇಶ. ಅನೇಕ ಭಾಷೆಗಳನ್ನು ಮಾತಾಡುವ ಹಣ ಅಧಿಕೃತವಾದ ಹೆಚ್ಚು ಜನ ಮಾತಾಡುವ ಭಾಷೆ ತುಳು. ತುಳು ಸಾಹಿತ್ಯ ಅಕಾಡೆಮಿ ಪ್ರಾರಂಭ ಆದ 30 ವರ್ಷ ಆನಂದು ಇನಿ ನಿಜ ಮಾತಾ ಗೊತ್ತುಂಟು. ವೀರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಅಕಾಡೆಮಿ ಪ್ರಾರಂಭ ಎಲ್ಲ ಒಂದು ಎಲ್ಲೇ ಮಟ್ಟದ ಮಂತ್ರಿ ಆಗುತ್ತೆ ಮೂವಿಗಳ ಸಂಪೂರ್ಣ ಎಂಟು ಪಾಲು ಈ ಅಕಾಡೆಮಿ ಆದರೆ 8 ಭಾಗಿದಾರರು ಸಂಪೂರ್ಣದ ಸದಸ್ಯ ಆಗುತ್ತೆ ಒಂದು ಸಂತೋಷ. ಸಾಮಾಜಿಕ ಕ್ಷೇತ್ರಗಳು ಬಹುಶಃ ತುಳುನಾಡ ಭಾಷೆದ ಭವಿಷ್ಯದ ಒಟ್ಟಿಗೆ ಇಲ್ಲ ಗೋಳಿನಾಗಿ ತುಳು ಭಾಷೆಗೆ ಪೂರ್ವನಂಚಿನ ತುಳು ಅಪ್ಪನ ಸೇವೆ ಮಾತ್ರ ತುಳುಟ್ಟು ಭಾಗ್ಯಾದ ಕೆಲಸ ಮಾತ್ರ ಈ ಕಾರ್ಯಕ್ರಮಗಳು ಎದುರು ಕುಡೊಂದು ಬಹುಶಃ ಮಾತಾ ದುಮ್ಮುದ ದಿನಗಳು ಬಹುಶಃ ತುಳು ಅಪ್ಪನ ಸೇವೆ ಮಾತ್ರ ಅವಕಾಶದೊಟ್ಟಿಗೆ ತುಳು ಭಾಷೆ ಹೆಚ್ಚಿನ ಮಾನ್ಯತೆ ಕೊಡು ಇಕ್ಲೇಕ ಅವರು ಬಂದ ಒಂದು ಅಪೇಕ್ಷೆ ಮಾತಾಡಲ್ಲ ಒಂದು ಅಧಿಕೃತ ಭಾಷೆ ಅಂದರೆ ಎಮ್ಮನೆ ಪರೀಕ್ಷೆ ದಿವಸ ಪ್ರತಿ ಸರ್ತಿ ನಮ್ಮ ದಾನಕೊಂಡ ವೇದಿಕೆ ರಾಜಕಾರಣಕ್ಕೆ ಪಾತ್ರವನ್ನು ತಗೊಂಡಾಗ ತಿರುಗಿ ಬರ್ತದೆ. 8 ವರ್ಷದ ಪಾತ್ರವನ್ನು ಅಂಚದ್ದು ಯಾನ 5 ಮಾತಾಡಬೇಕು ಅವ ಆನೆಗ ಪೂಪುಡು ಬಂದ ವಿಚಾರ ಅಲ್ಲ ಪ್ರಯತ್ನ ಆಗ್ತದೆ. ಪ್ರಯತ್ನದ ಫಲ ಇರಲಿಕ್ಕೆ ನನ್ನ ತಿಗದಿ ಬಂದ ಬೇರೆ ನನ್ನ ಉಂಡು ಬಂದ ಮಾತಾಡಿದ ನನ್ನ ಪ್ರಯತ್ನ ಆದ ಬಲ್ಲ ಮಟ್ಟದ ಪ್ರಯತ್ನ ಆಗ್ತದೆ. ವೀರಪ್ಪ ಮೊಯ್ಲಿಯರು ಬಹುಶಃ ತುಳು ಭಾಷೆದ ಮುಖ್ಯಮಂತ್ರಿ, ತುಳು ಸಾಹಿತ್ಯದ ಜೊತೆಟ್ಟಾದ ಮೊಯ್ಲಿನಾರು ಸ್ವತಃ ಒಂದು ಸಾಹಿತ್ಯ ಆದ ತುಳು ಭಾಷೆ ಬಗ್ಗೆ ಹೆಚ್ಚಿನ ಗೌರವ ಇದ್ದಾರೆ. ಆಗ್ಲೇ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಕೆಲವಾರು ಕಾರಣದ್ದು ಅವು ಅನುಷ್ಠಾನ ಸಾಧ್ಯ ಆಗ್ತಿದೀವನ್ನೋ ಕೂಡ ವಿಚಾರವನ್ನು ನಮ್ಮ ಈ ಸಂದರ್ಭ ಅನ್ಕೊಂಡು ಅಲ್ಲ ಒಂದು ಆವಡು ಬಂದ ಒತ್ತಡ ನನಗೆ ಪ್ರತಿ ಹಂತದ ಪಾತ್ರನ ಅಗತ್ಯ ಉಂಡು ಬಂದ ವಿಚಾರ ಕೂಡ ಈ ಸಂದರ್ಭನ ಅಪೇಕ್ಷವಾಗಿದೆ. ನಮ್ಮ ಕೆಲಸ ಪ್ರತಿಯೊಂದು ತುಳು ಭಾಷೆ ಪಾತ್ರಗಳು ನಮ್ಮ ಕೀಳು ನನಗೆ ಗುರ್ಚಿ ದಾಯಬಂಡ ಪಂಚ ದ್ರಾವಿಡ ಭಾಷೆ ಒಂದು ಭಾಷೆ ತುಳು. ಪಂಚ ದ್ರಾವಿಡ ಭಾಷೆ ತುಳು ಭಾಷೆದ ಒಂದು ಅಂಚಾದ್ರೆ ನಮ್ಮ ಕೀಳೂರು ಮಲ್ಪಂಚ ವಿಚಾರ ನಂಗೆ ಹೆಗ್ಗಲಿಕೊಂಡು ನಮ್ಮ ಬಿರುಸಾತಿಗೆ ಮಾತ್ರ ನಮ್ಮ ಬಿರುಸಾತಿಗೆ ಕೆಲಸ ಮಾತ್ರ ಸಾಧ್ಯ ಉಂಟು ಬಂದ ಪಾತ್ರವನ್ನು ಕೂಡ ಈ ಸಂದರ್ಭ ವಿಚಾರ ತುಳು ಭಾಷೆ ತುಳು ಬಂದ ತುಳು ಬೆಳಕ ಇಟ್ಲಿಕ್ಕೆ ಎಂಟು ಸ್ನೇಹಿತೆ ಬಂದ ಪಾತ್ರ ತುಳು ಭಾಷೆ ಪಾತ್ರ ಸಾಫ್ಟ್ ಜನರು ಮೃದು ಸ್ವಭಾವದ ಅಕ್ಕಿಗೆ ಗಲಾಟೆ ಘರ್ಷಣೆ ಬರ್ತದೆ ಅಂತ ತುಳು ಬೆಳಕ ಇಟ್ಲಿಕ್ಕ ತುಳು ಭಾಷೆಗೆ ಏನು ಪಾತ್ರ ಬೇರೆ ಬೇರೆ ಭಾಷೆ ಪಾತ್ರ ತಪ್ಪೇನಲ್ಲಿ ಅಲ್ಲ ಆಟ ತುಳು ಭಾಷೆ ಒಂದು ಜಾತ್ರೆಗೆ ಬೇರೆ ಬೇರೆ ಭಾಷೆ ಮಾತಾಡ ತುಳು ಭಾಷೆ ಪಾತ್ರ ಬೇರೆ ಭಾಷೆ ಮಾತಾಡಬೇಕು ಅಂಡ ಮಾತ್ರ ತುಳು ಭಾಷೆ ಪಾತ್ರ ಸಾಫ್ಟ್ ಪಾತ್ರಗೂ ಅರ್ಥ ಉಂಡು ಬಣ್ಣ ಪಾತ್ರ ತುಳು ಭಾಷೆ ಪಾತ್ರನಾಗಿ ಏಪ್ಲ ಒಂದು ಮೃದು ಸ್ವಭಾವದಾಗಲಿ ಎರಡರ ಈ ಘರ್ಷಣೆ ಮಾತನಾಗಲಾಗ್ತದೆ. ನಮ್ಮ ಬೇಡಿಕೆಯನ್ನು ದೀಪ ಅಂದಾಗ ಬಹುಶಃ ಮೆದು ಸೊರಟೆ ಎಂದು ದೀಪ ಈ ಒಂದು ಹಿನ್ನೆಲೆ ನಮ್ಮ ಮಾತ್ರ ತುಳು ಅಪ್ಪೆ ಜೋಕುಲು ನಮ್ಮ ಒಂಜಿ ಕೆಲಸ ಮಾಡ್ತದೆ. ಬಹುಶಃ ನಮ್ಮ ಮಾತ್ರ ಕಾರ್ಯಕ್ರಮ ತುಳು ಭಾಷೆಗೆ ಭಾರಿ ಆತ್ರಿ ಕಾರ್ಯಕ್ರಮಗಳು ನಾವು ಮಾತೋದಿಪ್ಪ ಇನ್ನೇ ಆಟದ ಕೂಟ ಮಲ್ಪ ನಮ್ಮ ಬೇರೆ ಬೇರೆ ಕಾರ್ಯಕ್ರಮ ಮಲ್ಪ ಅಂಚನೆ ಕಂಬಳ ಮಲ್ಪ ಅಂಚನೆ ಬೇರೆ ಬೇರೆ ಕಾರ್ಯಕ್ರಮ ನೇಮ ಕೋಲ ಆಯನ ನಾಗಮಂಡಲ ಮಾತ್ರ ತುಳು ಭಾಷೆ ಒಂದು ಪದ ಕಾರ್ಯಕ್ರಮ ಆ ಮಾತ್ರ ಕಾರ್ಯಕ್ರಮಗಳು ಒಂಜಿ ಬಾವುಟ ಇಪ್ಪಡು ತುಳು ಭಾಷೆದ ಬಾವುಟನಿಗೆ ಮಾಡಿದ ಆ ಕಾರ್ಯಕ್ರಮ ಮಲ್ಪಡುವುದಿಲ್ಲ ನನ್ನ ಕಾರ್ಯಕ್ರಮ ದಾವಣ ಈತ ಮಾತ್ರ ನನಗೆ ಆಪಿದ್ದ ನನಗೆ ಫ್ಲಾಗ್ ಪಾಟ್ರೆ ಬದಲಿ ನಮ್ಮ ತುಳು ಹಾಕಿದ ಒಟ್ಟುವೆಲ್ಲ ತೆಪ್ಪೋದಿಲ್ಲ ತುಳು ಭಾಷೆ ಫ್ಲಾಗ್ ಪಾಟ್ರೆ ನನಗೆ ದಾಯ ಕೀಳುದು ಮೇಲೆ ಬಂದ ಪಾತ್ರ ಹೆಂಗೆ ಕಮಲ ಅದು
ಆ ಕಮಲದ ಎಂಟು ಬ್ಲಾಕ್ ಮಾಡುವ ಅವು ತುಳು ಭಾಷೆಗೆ ಗೌರವ ಕೊಟ್ಟ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮ ಅಂದ್ರೆ ಆ ಫ್ಲಾಗ್ ಮಾಡುದಿಲ್ಲ. ನೀವು ಮಾತ್ರ ನೀವು ಓಡಿ ಫ್ಲಾಗ್ ಪಾಠ ಬದಲೇ ಬಹುಶಃ ತುಳು ಅಪ್ಪಿನ ಜೋಕುಲಾದ ನಮ್ಮ ತುಳು ಭಾಷೆಯ ಫ್ಲಾಗ್ ಮಾಡುವ ಮೂಲಕ ನಮ್ಮ ಒಗ್ಗಟ್ಟನ್ನು ತಿಳ್ಕೊಳ್ಳೋ ಕಾರ್ಯಕ್ರಮ ಅವರು ನನ್ನ ಪಾತ್ರಗಳು ಕೂಡ ನಾನು ಇದನ್ನು ಮಾಡೋದು. ಮನುಷ್ಯನ ಕೈತಲ ಕೊಡೋ ಭಾಷೆ ಖಂಡಿತ ನಮ್ಮ ನಿರಂತರ ಕೇರಳ ರಾಜ್ಯ ಅಲ್ಪ ಉಯಿ ಜಾತಿ ಎಪ್ಪು ಧರ್ಮದ ಎಪ್ಪು ಭಾಷೆದ ಯಾಕಂದ್ರೆ ಮಾತ ಪಾತ್ರಗಳು ಮನೆ ಅಂಚದ್ದು ಅಲ್ಪ ಸಾಮರಸ್ಯ ಹೆಚ್ಚಿಗೆ ಆದದ್ದು ಬೇರೆ ರಾಜ್ಯದ ಹೋಲಿಕೆ ತಮಿಳುನಾಡು ಹೂವೆ ಜಾತಿ ಹೂವೆ ಧರ್ಮ ಎಪ್ಪು ಭಾಷೆ ಎಪ್ಪು ಮಾತೆಲ್ಲ ಪಾತ್ರನಿ ತಮಿಳು ಮಾತ್ರ ಮುಸ್ಲಿಂ ಎಪ್ಪು ಕ್ರಿಶ್ಚಿಯನ್ ಎಪ್ಪು ಏಳೆ ಪಾತ್ರನೇ ತಮಿಳು. ಕೇರಳ ಹೂವೆ ಧರ್ಮದ ಮುಸ್ಲಿಂ ಎಪ್ಪು ಕ್ರಿಶ್ಚಿಯನ್ ಎಪ್ಪು ಹೂವೆ ಎಪ್ಪು ಅದು ಪಾತ್ರ ಮಲಯಾಳಿ ಅಲ್ಪ ಸಾಮರಸ್ಯ ಜಾಸ್ತಿ. ಸಾಮರಸ್ಯ ಬೇರೆ ರಾಜ್ಯಕ್ಕೆ ಹೋಲಿಕೆ ಮಾಡ್ತಾರಲ್ಲ ತಮಿಳುನಾಡು ಕೇರಳ ಸಾಮಾಜಿಕ ಸಾಮರಸ್ಯ ಬಾಕಿಗೆ ಜೀವನ ಎಲ್ಲರೂ ಕೂಡ ನಮ್ಮ ಅರ್ಥ ಮಾಡ್ತೀವಿ. ಅಂದ ಭಾಷೆ ಮನುಷ್ಯನ ಕೈತಲಗಳು ಬಿಟ್ಟು ಬಾರಿ ಬಲ್ಲ ಕೆಲಸ ಮಲ್ಕುಡು ಬನ್ನ ಪಾತ್ರಗಳು ಕೂಡ ಈ ಸಂದರ್ಭ ಹೆಚ್ಚವಾಗ್ತದೆ. ಈ ಸಭಾಭವನ ಪೊರ್ಣ ಕಟ್ಟಿದಾಗ್ತದೆ ಎಂಗಾಗಿ ಒಂದು ರೀತಿಯ ಗೌರವದ ಕಂಡ ತುಳು ಅಪ್ಪನ ಸೇವೆ ಮಾಡ್ತಾ ದಿನ ತುಳು ಬಣ್ಣದ ವ್ಯಕ್ತಿ ಆಗಿರಂತ ಅಮೃತ ಸೋಮೇಶ್ವರನ ಪುನರ್ಡು ಈ ಸಭಾಭವನ ಉಳಿದು ಆವು ನಿಖಲು ಆರೋಗ್ಯಕೋರ್ನ ಗೌರವ ಪಟ್ಟ ತುಳು ಭಾಷೆಗೆ ಆರೋಗ್ಯ ಸೇವೆಯನ್ನು ಗುರುತು ಮಾಡುತ್ತದೆ. ಈ ಒಂದು ಸಭಾಭವನ ಪುನರ್ನಿರ್ಮಾಣ ಮಾತೆಲ್ಲ ಖುಷಿ ಉಂಟು, ಸಂತೋಷ ಉಂಟು, ಸಮಾಧಾನ ಉಂಟು ಬಣ್ಣ ಪಾತ್ರವನ್ನು ಕೂಡ ಈ ಸಂದರ್ಭ ಮಾಡೋದು ನಾನು ಹೆಚ್ಚಿಗೆ ಪಾತ್ರ ಅಂದ್ರೆ ಬಹುಶಃ ಎಂಕ್ಲಿಗೆ ಬೇರೆ ಕಾರ್ಯಕ್ರಮ ಇಟ್ಟಿದ್ದ ಅವರ ಎಂಗಳಿಗೆ ಹೋಗಲಿಕ್ಕೆ ಅನುಮತಿ ಕೊಡು ಮಾಡೋದಕ್ಕೆ ಕೇಳೋದು ಬಹುಶಃ 5 ದಿನ ಮಾತ್ರ ತುಳು ಅಪ್ಪ ಯೋಗ್ಯಗೆ ಯಾರು ಸೋಮ ಸಂಧಾವನೆ ನನ್ನ ಪಾತ್ರ ಉತ್ತಮ ಜಯಂತಿ. ಪಡುಬಿದ್ರಿ ಸಹಕಾರಿ ಬ್ಯಾಂಕ್ ಬಿಲ್ಡಿಂಗ್ ಹೊಸತಾದ ನಿರ್ಮಾಣ ಆಯಿನ 200 ಜನ ಕುಲ್ಲುನಾಥ ಕೆಪಾಸಿಟಿ ಇತ್ತಿನ ಸಂಪೂರ್ಣ ಎಸಿ ಹಾಲ್ ಪೊರ್ಲೈಸರ ಜಿಂಜದ್ ಮಿನ್ಕೊಂದುಂಡು. ಈ ಹಾಲ್ಡ್ ಸ್ಟೇಜ್, ಡ್ರೆಸ್ಸಿಂಗ್ ರೂಮ್, ಸೌಂಡ್ ಸಿಸ್ಟಮ್ ಮಾತ್ರ ತಂದೆ ಜನಕುಲಿಗೆ ಹಾಲ್ಗೆ ಪೋಯರೆ ಲಿಫ್ಟ್ ವ್ಯವಸ್ಥೆಲ ಉಂಟು. ಈತ ಪೊರ್ಲುದ ಎಸಿ ಹಾಲ್ಗೆ ಬಾಡಿಗೆ ಮಾತ್ರ ಖಾಲಿ 15,000. ಒಂಜಿ ವೇಳೆ 200 ಜಾಸ್ತಿ ಜನದ ಅಟ್ಟಣೆ ಇತ್ತಂದ ಖಾಲಿ 5,000 ಎಚ್ಚ ಕೊರ್ನ ಯಾರು ನನಂಜಿ ಹಾಲ್ನ ಕೆತ್ತೊನಲಿ ನಿಶ್ಚಯ ತಮ್ಮನ ಬಯಕೆ ಇಂತಿಚ್ಚಿನ ಲೇಸಲಿಗೆ ಪಂಡದ್ದೀತಿನ ಹಾಲುದ ಮಾಹಿತಿ ಅಂಜನೆ ಬುಕ್ಕಿಂಗ್ ಆದ ಇನಿಯೇ ಈ ನಂಬರ್ಗೆ ಲೆಪ್ ಕೊರ್ಲಿ 9141081723 ಸಲ್ಮೇಲು.